ಮದುವೆಯಾದಾಗಿನಿಂದ ನಮ್ಮ ನಡುವೆ ದೈಹಿಕ ಸಂಬಂಧವೇ ಇರಲಿಲ್ಲ. ಮೊದಲ ದಿನದಿಂದ ಹಿಡಿದು ಬೇರೆಯಾಗುವ ದಿನಗಳವರೆಗೂ ನಮ್ಮಿಬ್ಬರ ನಡುವೆ ಯಾವುದೇ ಭಾವನಾತ್ಮಕ ಸಂಬಂಧವೂ ಇರಲಿಲ್ಲ. ಒಂದು ವೇಳೆ ಹಾಗೇನಾದರೂ ಇದ್ದಿದ್ದರೆ ನಾನು ಆ ಸಂಬಂಧದಲ್ಲೇ ಉಳಿಯುತ್ತಿದ್ದೆ ಎಂದು ಟ್ರಾನ್ಸ್ಜೆಂಡರ್ ಪತ್ರಕರ್ತೆ ಹೈದಿ ಸಾದಿಯಾ ಹೇಳಿದ್ದಾರೆ. ಹೈದಿ ಸಾದಿಯಾ ಎಂಬಾಕೆ ಕೇರಳದ ಮೊದಲ ಟ್ರಾನ್ಸ್ಜೆಂಡರ್ ಪತ್ರಕರ್ತೆ ಅನ್ನೋ ಹೆಗ್ಗಳಿಕೆ ಪಡೆದವರು. ಜೊತೆಗೆ ವೈಯಕ್ತಿಕ ಜೀವನದ ಕಾರಣಕ್ಕೂ ಅಂದು ಸುದ್ದಿಯಾಗಿದ್ರು. ಟ್ರಾನ್ಸ್ಮೆನ್ ಆಗಿರುವ ಅಥರ್ವ್ ಮೋಹನ್ ಜೊತೆ ಹೈದಿ ಮದುವೆ ಅದ್ದೂರಿಯಾಗಿ ನೆರವೇರಿತು. ಮದುವೆಯಾದ ಕೇವಲ 2 ವರ್ಷಗಳಲ್ಲೇ ಈ ಜೋಡಿ ಪರಸ್ಪರ ಒಪ್ಪಿಗೆಯೊಂದಿಗೆ ಬೇರೆಯಾದರು. ಇದೀಗ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ KB ಶಾರಿಕಾ ಜೊತೆಗಿನ ಸಂದರ್ಶನದಲ್ಲಿ ಹೈದಿ ಸಾದಿಯಾ ತಮ್ಮ ವಿಚ್ಛೇದನದ ಕಹಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಓದು ಮುಗಿದ ತಕ್ಷಣ ತುಂಬಾನೇ ಚಿಕ್ಕ ವಯಸ್ಸಿನಲ್ಲಿ ಈ ಮದುವೆ ನಡೆಯಿತು. ನನಗೂ ಆ ವ್ಯಕ್ತಿಗೂ ಸಾಕಷ್ಟು ವಯಸ್ಸಿನ ಅಂತರವಿತ್ತು. ಪ್ರತಿಯೊಂದು ವಿಚಾರದಲ್ಲೂ ನಾವು ಬೇರೆ ಬೇರೆ ಆಲೋಚನೆಯಲ್ಲಿದ್ದವು. ನನ್ನ ಇಷ್ಟಗಳಿಗೆ ಅವರು ಯಾವತ್ತೂ ಮ್ಯಾಚ್ ಆಗ್ತಾ ಇರಲಿಲ್ಲ. ರೊಮ್ಯಾಂಟಿಕ್ ಆಗಿ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಮ್ಮಿಬ್ಬರ ನಡುವೆ ಯಾವುದೇ ಕನೆಕ್ಷನ್ ಇರಲಿಲ್ಲ. ಒಂದು ಸಂಬಂಧದಲ್ಲಿ ಕನೆಕ್ಷನ್ ಇದ್ರೆ ಮಾತ್ರ ಮದುವೆ ಆಗಬೇಕು ಅನ್ನೋದು ನನಗೆ ಅಂದು ತಿಳಿದಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ.